ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ಐಸಿಡಿಎಸ್ ಮಂಜೇಶ್ವರ ಇದರ ವತಿಯಿಂದ ಪೋಷಣ್ ಮಹಾ ಕಾರ್ಯಕ್ರಮವು ಜಿಎಲ್ಪಿ ಶಾಲೆ ಮಂಜೇಶ್ವರದಲ್ಲಿ ಜರುಗಿತು. ಮಹಿಳಾ ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ಐಸಿಡಿಎಸ್ ಮಂಜೇಶ್ವರ ಇದರ ವತಿಯಿಂದ ಪೋಷಣ್ ಮಹಾ ಕಾರ್ಯಕ್ರಮವು ಜಿಎಲ್ಪಿ ಶಾಲೆ ಮಂಜೇಶ್ವರದಲ್ಲಿ ಜರುಗಿತು. ಇಕೆ ಮೊಹಮ್ಮದ್ ಅನೀಫ್ ಉಪಾಧ್ಯಕ್ಷರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಮೀನಾ ಟೀಚರ್ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀ ಅಬ್ದುಲ್ ಹಮೀದ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೊಹಮ್ಮದ್ ಸಿದ್ದಿಕ್ ಮೊದಲಾದವರು ಉಪಸ್ಥಿತರಿದ್ದರು. ನಂತರ ಅಗ್ರಿಕಲ್ಚರ್ ಅಧಿಕಾರಿ ರಾಮಕೃಷ್ಣ ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಮತ್ತು ಆರೋಗ್ಯ ಅಧಿಕಾರಿ ಪ್ರಭಾಕರ್ ಗ್ರೋತ್ ಮಾನಿಟರಿಂಗ್ ಕ್ಲಾಸ್ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿದರು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ತಯಾರಿಸಿದ ಆಹಾರದ ಪ್ರದರ್ಶನವೂ ನಡೆಯಿತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಖಂಡಿತವಾಗಿಯೂ ಇಂಥ ಪೋಷಕ ವಸ್ತುವಿನ ಸೇವನೆ ಮುಂದೆ ಇರ್ತಿದ್ದರೆ ಖಂಡಿತವಾಗಿಯೂ ಈ ದಿನನಿತ್ಯ ಜೀವನ ಶೈಲಿ ರೋಗ ಬರ್ತಾ ಇರಲಿಲ್ಲ.